ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ, ತಾಂತೀಯ. ಹೇಳುವೆ ಬಳಿ ಬಂದ. ನಾಡ್ದು ವ್ಯಾಲೆಂಟೈನ್ಸ್ ಡೇಗೆ ಹುಡುಗಿ ಸೆಟ್ ಕಣೋ, ನಿನ್ನಗೆಲ್ಲ ಅಲ್ಲ, ನಮ್ದು ಟೈಮ್ ಸೆಟ್ ಆಗಿಬಿಡ್ತದೆ. ಹಲೋ ಅಣ್ಣ, ನಿಂದು ಸೆಟ್ ಆದ್ರೆ ನಂದು ಕೂಡ ಸೆಟ್ ಆಗ್ತದಾ? ನಂದು ಕೂಡ ಉಂಟು. ನಿಂದು ನೋಡ್ಕೊ ನೀನು, ನಂದು ನಾನು ನೋಡ್ತೇನೆ. ನೋಡುವ. ಹಲೋ ಬೇಬಿ, ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಏನು ನಿಮ್ಮ ಅವಸ್ಥೆ? ನಾನು ಫಸ್ಟ್ ಕ್ಲಾಸ್. ಹೌದಾ? ನಾನು ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ನೀವು ಡಿಸ್ಟಿಂಕ್ಷನ್? ಓಕೆ ಇರ್ಲಿ. ಮತ್ತೆ ಚಾ ತಿಂಡಿ ಆಯ್ತಾ? ಹಲೋ ಹಾಯ್ ಬೇಬಿ, ಯಾವ ಯು ಯಾ ಫೈನ್. ನಮ್ದಾಯ್ತು, ನಮ್ದಿಲ್ಲಿ ಗಣೇಶರ ಹೋಟೆಲ್ ಹತ್ರ, ಅಲ್ಲಿ ಹಬ್ಬಡೆಲ್ಲ ಭಾರಿ ಸೂಪರ್ ಆಗ್ತದೆ. ಏನಿಲ್ಲ ಬೇಬಿ, ನೀನು ಟೆನ್ಷನ್ ಮಾಡಬೇಡ. ನಾಡ್ದು ವ್ಯಾಲೆಂಟೈನ್ಸ್ ಡೇಗೆ ಶಾಪಿಂಗ್ ಮಾಡುವ. ಫೋರಮ್ ಬೇಕಾದ್ರೆ ಫೋರಮ್, ಸಿಟಿ ಸೆಂಟರ್ ಬೇಕಾದ್ರೆ ಸಿಟಿ ಸೆಂಟರ್ ಹೋಗುವ. ಏನು ಟೆನ್ಷನ್ ಮಾಡಲಿಕ್ಕಿಲ್ಲ, ನನ್ನ ಹತ್ರ ಡೆಬಿಟ್ ಕಾರ್ಡ್ ಉಂಟು. ಡಿಸ್ಟರ್ಬ್ ಮಾಡಬೇಡ ಮ್ಯಾಮ್, ನಿಂಗೆ ಹೇಳಿದ ಅರ್ಥ ಆಗಲಿಲ್ವಾ? ಬಿಸಿ ಇರುವಾಗ ಎಂತ ಡಿಸ್ಟರ್ಬ್ ನಿಂದು? ಯಾರು ಡಿಸ್ಟರ್ಬ್ ಮಾಡೋದಾ? ಅಲ್ಲ, ಯಾರು ಡಿಸ್ಟರ್ಬ್ ಮಾಡೋದು? ನೀನು ಡಿಸ್ಟರ್ಬ್ ಮಾಡೋದು ನನಗೆ. ಅಲ್ಲ ನಿಮ್ಗೆಲ್ಲ ಬೇಬಿ, ಸೈಡ್ನಲ್ಲೆಲ್ಲ ಜಗಳ ಮಾಡ್ತಿದ್ದಾರೆ. ಬೇಬಿ ನಾನು ಹೇಳಿದ್ದಲ್ಲ, ನೀನು ಏನು ಟೆನ್ಷನ್ ಮಾಡೋದು? ನಾನಂದ್ರೆ ಅಂಜದ ಗಂಡಿಗೆ ಫಿಲ್ಮ್ ನೋಡ್ತಿದ್ದೆ, ಆ ವೈಬಲ್ಲಿ ಇದ್ದೆ ನಾನು. ಹೌದು, ಆ ಜೋಶಲ್ಲಿ ಇದ್ದೆ. ಪಿಕ್ಚರ್ ಎಲ್ಲ ಥಿಯೇಟರ್ ಎಲ್ಲ ಬಂದಿತ್ತು. ಇವತ್ತು ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಇನ್ನು ಹೋಗ್ಬೇಕು ಪಿಕ್ಚರಿಗೆ. ನೀವು ಬರ್ತಿರಲ್ಲ ನಾಡ್ದು? ಹೌದೌದು ಬೇಬಿ, ನನಗೆ ಕ್ಯಾಂಡಿ ಕ್ರಶ್ ಅಂದರೆ ಭಾರಿ ಇಷ್ಟ. ಯಾಕಂದ್ರೆ ನಾನು ಕ್ಯಾಂಡಿ, ನೀವು ಕ್ರಶ್, ಫುಲ್ಲು ಕ್ರಶ್. ಬೇಬಿ ಒಂದು ವಿಷಯ ಗೊತ್ತುಂಟಾ? ಒಂದು ವಿಷಯ ಹೇಳಲಿಕ್ಕಿತ್ತು. ಐ ಆಮ್ ಕ್ಯಾಂಡಿ, ಯುವರ್ ಕ್ರಶ್. ಯಾಕೆ ನಂದು ಡೈಲಾಗ್ ಯಾಕೆ ಕಾಪಿ ಮಾಡಿದ್ ನೀನು? ಯಾರು ಕಾಪಿ ಮಾಡಿದ್ದ? ಸ್ವಲ್ಪ ಸಮಯ ಮುಂಚೆ ನೀನು ನನ್ನ ಡೈಲಾಗ್ ಕಾಪಿ ಮಾಡಿದ್ದ. ನಾನು ಅಂತ ಹೇಳಿದ್ದೆ ನನಗೆ. ನೀನು ಹೋಗ್ ಮಾರೆ. ನೀನು ಹೋಗ. ಹಲೋ ಬೇಬಿ, it's not for you. No. It's for my friend. Yeah. No. You don't tension. I will come on 14 morning. Yeah. Sure. ಹಲೋ ಬೇಬಿ, ಇಲ್ಲಿ ಪ್ರಾಕೃತಿಕ ವಿಕೋಪದಿಂದಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸರಿಗಟ್ಟ. ನಾನು ನಂತರ ಕಾಲ್ ಮಾಡ್ಲಾ? ಓಕೆ ಬೇಬಿ, Okay, baby. Bye. ಓಕೆ ಬಾಯ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ.